ಬಂಟರ ಸಂಘ ಸುರತ್ಕಲ್ ವತಿಯಿಂದ ಅಭಿನಂದನೆ ಸಹಾಯ ಹಸ್ತ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಸುರತ್ಕಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಂಟರ ಸಂಘ ಸುರತ್ಕಲ್ ವತಿಯಿಂದ ಅನೇಕ ಸಮಾಜ ಸೇವೆ ನಡೆಯುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. നമ്മുടെ മുല്ല വണ്ടി സാഗരത്തിന് മാതൃ സംഘമാണ്. റെഡ് വണ്ടി ഫെഡറേഷൻ ഉണ്ട്. റെഡ് അഞ്ചിന് ട്രസ്റ്റ് ഉണ്ട്, പ്രൈവേറ്റ് ട്രസ്റ്റ് ഉണ്ട്. ഇനി രാമകൃഷ്ണ അഞ്ചിന് സൊസൈറ്റി ഉണ്ട്. ഇനി ഇത് അല്പം സുരത്കൽ മുൽക്കി പടുവിദ്രി കാപ്പു ഉಡುಪಿ ಕುಂದಾಪುರ ಪೂರ್ವಮಂಡಲ ಬಡ ಸಂಘಗಳು ಹಣ ನಮ್ಮ ಒಟ್ಟು ಓದಲಿಲ್ಲ ಏರಲ್ಲ ನಮ್ಮ ಸಮಾಜಗಳು ಒಗ್ಗಟ್ಟಿದ್ರೆ ನಿಚ್ಚಿ ದಯವಂತ ನಮ್ಮ ಮಾತ ಹಿರಿಯರು ಸ್ವಾಮಿಗಳು ರಾಜಕೀಯರು ಬಂಡೆ ಪೂರ ಒಟ್ಟು ಕುಳಿತು ಒಂದು ಸೊಲ್ಯೂಷನ್ ಮಾಡೋಣ. ನಮ್ಮ ಇಂಚ ತುಂಬ ಅಂದ್ಕೊಂಡ ನಮ್ಮ ಇಂಚ ಒಲಿಯ ಬರಿ ಒಂದು ಕಾಂಪಿಟೇಷನ್ ಮಾಡ್ಕೊಂಡ ನಮ್ಮ ಸಮಾಜ ದಾರಿಗೆ ಅಂತ ನಾವು. ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಎಸ್ ಪುಂಜಾ ಅಧ್ಯಕ್ಷತೆ ವಹಿಸಿದ್ರು. ವಿಶೇಷವಾಗಿ ನಮ್ಮ ವಸತಿ ಸಂಚಾಲಕ್ಕೆ ದೇವರಿಗೆ ವಿಶೇಷವಾಗಿ ಪಟ್ಟಿ ಸಾಧಕರಿಗೆ ಸಂಚಾರ ಸಾಧಿ ಗುರಿ ಸಾಧಿಗೆ ಇಲ್ಲದ ಬಿಡಿಸುವಂಥದ್ದು ಪ್ರಾಜೆಕ್ಟ್ ಮಾಡಿಕೊಂಡಿದ್ದಾರೆ. ಅಂಚೆನೆ ಗುರುವಿಗೆ ನಮ್ಮ ರಟ್ಟು ಪೂಜೆ ದಿನ ಒಪ್ಪಿನಾಗ ಉತ್ತೇಜದಲ್ಲಿ ಇಲ್ಲಿ ಬರ್ತದೆ. ಸಾಧಾರಣ 14 ವರ್ಷ ಇಲ್ಲಾಗಿ ಫೌಂಡೇಶನ್ ಅದು ಇನ್ಸಿಡೆಂಟ್ ಇಲ್ಲಿ ಉಂಟು. ಅವೆನ್ನೇ ನಮ್ಮ ಜಾಗತಿಕ ಅಧ್ಯಕ್ಷರನ್ನ ಅವರನ್ನು ಇಟ್ಟಂದು ಅದಕ್ಕೆ ಮಲ್ಪು ಸಮಾರಂಭದಲ್ಲಿ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಬಂಟ ಸಮುದಾಯದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಕರ ರತ್ನ ಪ್ರಶಸ್ತಿ ಪುರಸ್ಕೃತ ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವಣೂರು ಸೀತಾರಾಮ್ ರೈ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಧ್ಯಬಿಡು ದಿವಂಗತ ರಾಘು ಸಿ ಶೆಟ್ಟಿಯವರ ಸ್ಮರಣಾರ್ಥ ಡಾಕ್ಟರ್ ಟಿವಿ ಶೆಟ್ಟಿ ವರ್ಷಂಪ್ರತಿ ನೀಡುವ 1 ಲಕ್ಷ ರೂಪಾಯಿ ಹಾಗೂ ಬಂಟರ ಸಂಘ ವಿದ್ಯಾರ್ಥಿ ವೇತನ ನಿಧಿಯ 1.70 ಲಕ್ಷ ರೂಪಾಯಿ ಮೌಲ್ಯದ ಬಂಟರ ಸಂಘದ ವ್ಯಾಪ್ತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ 25ಕ್ಕೂ ಹೆಚ್ಚು ಬಂಟ ಸಮುದಾಯದ ಭಿನ್ನ ಸಾಮರ್ಥ್ಯ ಹಾಗೂ ವಿಕಲಚೇತನರಿಗೆ ಸಹಾಯಧನ ವಿತರಿಸಲಾಯಿತು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಸುರತ್ಕಲ್ ಬಂಟರ ಸಂಘ ಹಾಗೂ ಮಧ್ಯಗುತ್ತು ಕರುಣಾಕರ್ ಶೆಟ್ಟಿ ಹಾಗೂ ಆರ್ಥಿಕ ಸಹಾಯದೊಂದಿಗೆ ನೂತನವಾಗಿ ನಿರ್ಮಿಸಲಾದ 2 ಮನೆಗಳನ್ನು ತುಮಕೂರು ಚಂದ್ರಶೇಖರ್ ಶೆಟ್ಟಿ ಮತ್ತು ಮಧ್ಯ ಶಶಿಕಲಾ ಶೆಟ್ಟಿ ಕುಟುಂಬಕ್ಕೆ ಮನೆಗಳನ್ನು ಹಸ್ತಾಂತರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮುಂಬೈ ವಿಕೆ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಕರುಣಾಕರ್ ಎನ್ ಶೆಟ್ಟಿ ಮಧ್ಯಗುತ್ತು, ಮಂಗಳೂರು ಬಂಟರಯಾನಿ ನಾಡವರ ಮಾತೃ ಸಂಘದ ಮಾಜಿ ಕಾರ್ಯದರ್ಶಿ ವಸಂತ್ ಶೆಟ್ಟಿ, ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ, ಬಜ್ವೆ ವಲಯ ಬಂಟರ ಸಂಘದ ಅಧ್ಯಕ್ಷ ಬಾಬು ಶೆಟ್ಟಿ ಪೆರಾರ ಹಾಗೂ ಸುರತ್ಕಲ್ ಬಂಟರ ಸಂಘದ ವಿವಿಧ ಘಟಕಗಳ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.